ಸೊ ನಿನ್ನೆಯ ದಿವಸ ಹಲವು ನಿಮ್ಮ ಜೆ ಡಿ ಎಸ್ನ ಮತ್ತು ಕೆಲವೊಂದು ಬಿ ಜೆ ಪಿ ನಾಯಕರ ಕಮೆಂಟ್ಗಳು ಯಾವ ಥರ ಇತ್ತು ಅಂತ ಹೇಳಿದರೆ, ಡಿ ಕೆ ಶಿವಕುಮಾರ್ ಅವರು ಪ್ರೊಡ್ಯೂಸರ್, ಸಿ ಎಂ ಸಿದ್ದರಾಮಯ್ಯನವರು ಇದಕ್ಕೆ ಡೈರೆಕ್ಟರ್, ಹಾಗೆಯೇ ಸುರ್ಜೇವಾಲಾ ಅವರು ಇದರ ಸ್ಕ್ರಿಪ್ಟ್ ರೈಟರ್ ಅನ್ನುವಂಥ ವಿಚಾರಗಳನ್ನು ಹೇಳ್ತಾ ಇದ್ರು. ಆದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಕ್ಯಾಮೆರಾಮ್ಯಾನ್ ಯಾರು ಅಥವಾ ಇದರ ಹೀರೋ ಎಲ್ಲಿದ್ದಾನೆ, ಈ ವಿಚಾರವಾಗಿ ಯಾಕೆ ಎಲ್ಲೂ ಕೂಡ ಹೇಳ್ತಾ ಇಲ್ಲ ಅಂತ ಹೇಳಿ. ಪ್ರಪ್ರಥಮವಾಗಿ ನಾನು ಬೆಳಗ್ಗೆ ಕೂಡ ಡಿ ಸಿ ಕಚೇರಿಯ ಮುಂದೆ ಒಂದು ಮನವಿ ಸಲ್ಲಿಸುವಾಗಲೂ ಕೂಡ ನಾನು ಮಾಧ್ಯಮದ ಜೊತೆ ಮಾತಾಡುವಾಗ ಹೇಳಿದ್ದೆ, ಪ್ರಪ್ರಥಮವಾಗಿ ನಾವು ಈ ಪ್ರಕರಣದ ಪ್ರಜ್ವಲ್ ರೇವಣ್ಣ ಹಂಚಿಕೆ ಪ್ರಕರಣದಲ್ಲಿ ನಾವು ಯಾರೇ ತಪ್ಪು ಮಾಡಿರಲಿ ಅವರನ್ನು ಕ್ಷಮಿಸುವಂಥ ವಿಚಾರವೇ ಇಲ್ಲ. ಹಾಗೆ ಈ ವಿಡಿಯೋದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಇದ್ದಾರೋ ಇಲ್ಲವೋ, ಯಾರು ಮಾಡಿದ್ದಾರೆ ಮಾಡಲಿಲ್ಲವೋ, ಯಾರೇ ಮಾಡಿರಲಿ ಅವರಿಗೆ ಕಠಿಣವಾದ ಶಿಕ್ಷೆ ಆಗಬೇಕು. ಇದಕ್ಕೆ ನಾವು ಬದ್ಧರಿದ್ದೇವೆ. ಇದರಲ್ಲಿ ಎರಡು ಮಾತೇ ಇಲ್ಲ. ಹಾಗಾಗಿ ಇನ್ನು ಇರುವಂಥದ್ದು ಯಾರಿದನ್ನು ವೈರಲ್ ಮಾಡಿದ್ದಾರೆ ಅಂತ. ಯಾಕೆಂದರೆ ವೈರಲ್ ಮಾಡಿದ ಕಾರಣ ನೂರಾರು ಏನು ಆ ಮಹಿಳೆ ಇದ್ದಾರೆ ಅವರ ಕುಟುಂಬದವರು, ಅವರ ಗತಿ ಏನಾಗಬೇಕು ಈಗ? ಯಾಕೆಂದರೆ ಆ ಮಹಿಳೆಯರ ಒಂದು ಮುಖಕ್ಕೆ ಬ್ಲರ್ ಮಾಡದೆ ಕೂಡ ಅದನ್ನು ವೈರಲ್ ಮಾಡಿದ್ದಾರೆ. ಈಗ ಅವರ ಕುಟುಂಬದ ಗತಿ ಏನಾಗಬೇಕು? ಒಂದು, ಈಗ ಅದನ್ನು ಮಾಡಿದವರು ಯಾರು, ಅವರಿಗೆ ಶಿಕ್ಷೆ ಆಗಲೇಬೇಕಲ್ವಾ? ಇದರಲ್ಲಿ ಇವರು ಇದ್ದಾರೆ ಅಂತ ಎನ್ನಲಾದ ವಿಡಿಯೋದಲ್ಲಿ ಅದನ್ನು ಯಾರು ಮಾಡಿದಾರೋ ಅಷ್ಟೇ ಇದರು ಕೂಡ ಅದೊಂದು ಅಪರಾಧ ಅಂತ ನಾನು ಹೇಳಿಕೆ ಬಯಸ್ತೇನೆ. ಓಕೆ ದಿನೇಶ್ ಅವರೇ, ಈಗ ಪ್ರಸ್ತುತ ರಾಜ್ಯದಲ್ಲಿ ಆಡಳಿತ ಇರುವಂಥದ್ದು ಕಾಂಗ್ರೆಸ್ ಸರ್ಕಾರ. ಸೊ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕಾದಂಥ ಜವಾಬ್ದಾರಿ ಸಿದ್ದರಾಮಯ್ಯ ಸರ್ಕಾರಕ್ಕಿದೆ. ಬಟ್ ಇಷ್ಟು ದೊಡ್ಡ ಮಟ್ಟಕ್ಕೆ ರಾಷ್ಟ್ರ ಮಟ್ಟದಲ್ಲೇ ಸುದ್ದಿ ಆಗ್ತಾ ಇದೆ. ಆ ಸುದ್ದಿಯನ್ನು ಯಾರು ಮಾಡಿದ್ರು ಗೊತ್ತಿಲ್ಲ, ಬಟ್ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇರುವಂಥ ಈ ಒಂದು ಸುದ್ದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಇನ್ನೂ ಕೂಡ ಯಾವುದೇ ರೀತಿಯಾದಂಥ ಲೀಗಲ್ ಆ್ಯಕ್ಷನ್ಗಳು ದೊಡ್ಡ ಮಟ್ಟಕ್ಕೆ ಏನು ಕಾಣ್ತಾ ಇಲ್ಲ ಅಂತ ಅನಿಸ್ತಾ ಇದೆ. ಇವತ್ತು ನಮ್ಮ ರಾಜ್ಯ ಸರ್ಕಾರ ಜವಾಬ್ದಾರಿತವಾದ ಒಂದು ಸ್ಥಾನದಲ್ಲಿ ಕೂತ್ಕೊಂಡಿದೆ. ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಅಲ್ಲ, ನಮ್ಮ ಭಾರತ ದೇಶದಲ್ಲಿ ಮಾತ್ರ ಅಲ್ಲ, ಇಡೀ ಪ್ರಪಂಚದಲ್ಲೇ ಇಂಥ ಒಂದು ಲೈಂಗಿಕ ಹಗರಣ ಆದದ್ದನ್ನು ಕೇಳಿದ್ದೂ ಇಲ್ಲ, ನೋಡಿದ್ದೂ ಇಲ್ಲ ಯಾರು ಕೂಡ. ಬಹಳ ದೊಡ್ಡ ಲೈಂಗಿಕ ಹಗರಣ ನಮ್ಮ ರಾಜ್ಯದಲ್ಲಿ ಆಗಿದೆ ಅಂತ ಹೇಳಲಿಕ್ಕೆ ನಮಗೆ ಭಾಳಷ್ಟು ದುಃಖ ಆಗ್ತದೆ. ಅದರಲ್ಲೂ ಕೂಡ ನಮ್ಮ ಹಿಂದೂ ಹೆಣ್ಣು ಮಕ್ಕಳ ಮಾನ ಹರಾಜಾಗಿದೆ. ಇವತ್ತು ಪ್ರಪಂಚದಾದ್ಯಂತ ಮಾನ ಹರಾಜಾಗಿದೆ. ಇದಕ್ಕೆ ಮೂಲತಃ ಕಾರಣರು ಯಾರು ಎಂಬುದು ಜಗಜ್ಜಾಹೀರವಾಗಿ ಎಲ್ಲರಿಗೆ ಗೊತ್ತಿದೆ. ಇವತ್ತು ಕೋತಿ ಮೊಸರನ್ನು ತಿಂದು ಯಾರೋ ಮುಖಕ್ಕೆ ಒರೆಸಿದ ಹಾಗೆ ಇವತ್ತು ಕಾಂಗ್ರೆಸ್ ಸರ್ಕಾರದ ಅಥವಾ ನಮ್ಮ ನಾಯಕರ ಹೆಸರನ್ನು ಈ ಒಂದು ವಿಷಯದಲ್ಲಿ ಎಳೆದು ತರ್ತಾ ಇದ್ದಾರೆ. ರಾಜ್ಯದ ಜನತೆಗೆ ಏನು ಹೇಳಿದ್ರು ಕೂಡ ರಾಷ್ಟ್ರದ ಜನರಿಗೆ ಗೊತ್ತಿದೆ ಇದು ವಿಷಯ ಏನಾಗಿದೆ. ಈ ವಿಷಯ ಬಹಿರಂಗವಾಗಿದೆ. ಯಾರಿಂದ ಬಹಿರಂಗವಾಗಿದೆ? ಇದು ಮಾಡಿದವರು ಯಾರು? ಈ ವಿಡಿಯೋ ಮಾಡಿದವರು ಯಾರು? ಈ ಲೈಂಗಿಕ ಕ್ರಿಯೆಯನ್ನು ಮಾಡಿದವರು ಯಾರು? ರಾಜ್ಯದ ಜನರಿಗೆ ಗೊತ್ತಿದೆ. ಅಥವಾ ಈ ಒಂದು ಹಗರಣವನ್ನು ಮುನ್ನೆಲೆಗೆ ತಂದವರು ಯಾರು? ಅವರ ಚಾಲಕ, ಕಾರು ಚಾಲಕ, ಅವರ ಜೊತೆಯಲ್ಲೇ 10-15 ವರ್ಷದಿಂದ ಇದ್ದಂಥ ಕಾರು ಚಾಲಕ. ಈ ಒಂದು ಕಾರು ಚಾಲಕ ಯಾರ ಮುಖಾಂತರ ಈ ಒಂದು ಹಗರಣವನ್ನು ಬಯಲಿಗೆ ತಂದರು? ಭಾರತೀಯ ಜನತಾ ಪಕ್ಷದ ಒಬ್ಬ ಪ್ರಮುಖ ನಾಯಕ ದೇವರಾಜ ಗೌಡರ ಮೂಲಕ ಈ ಒಂದು ಪ್ರಕರಣವನ್ನು ಬಯಲಿಗೆ ತಂದರು. ಆವಾಗ ಶಿಕ್ಷಿಸುವುದು ಯಾರನ್ನು? ಜನರು ಯಾರನ್ನು ಆಪಾದನ ಸ್ಥಾನದಲ್ಲಿ ಯಾರನ್ನು ನೋಡಬೇಕು? ಯಾರು ವಿಡಿಯೋ ಮಾಡಿದ್ದಾರೆ? ಈ ವಿಡಿಯೋ ಮಾಡಿ ಪೆನ್ಡ್ರೈವ್ ಯಾರು ಮಾಡಿದ್ದಾರೆ? ಈ ಪೆನ್ಡ್ರೈವನ್ನು ಯಾರಿಗೆ ಕೊಟ್ಟು ಯಾರು ಅದನ್ನು ದಾಖಲು ಮಾಡಿ ಯಾರ್ಯಾರಿಗೆ ಕೊಟ್ಟಿದ್ದಾರೆ ಎಂಬ ಮಾತನ್ನು ಖಂಡಿತವಾಗಿಯೂ ರಾಜ್ಯದ ಜನರು ನೋಡ್ತಾ ಇದ್ದಾರೆ. ಈ ವಿಷಯವನ್ನು ನೋಡ್ತಾ ಇದ್ದಾರೆ. ಇದನ್ನು ನಮ್ಮ ಕಾಂಗ್ರೆಸ್ ಬಳಿಗೆ ಬಂದು ಮಾತಾಡೋದು ಅದಕ್ಕೆ ಅರ್ಥ ಇಲ್ಲ. ಕಾಂಗ್ರೆಸ್ ಸರ್ಕಾರದ ಜವಾಬ್ದಾರಿ ಏನು? ಒಂದು ಆಪಾದನೆ ಬಂದಿದೆ, ಒಂದು ದೂರು ಬಂದಿದೆ, ಒಂದು ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕು. ಇದಕ್ಕಾಗಿ ಯಾವುದೇ ಒಂದು ವ್ಯವಸ್ಥೆಯನ್ನು ಕಾಯದೆ ಒಂದು SIT ತನಿಖೆಯ ಒಂದು ನಿಯೋಗವನ್ನು ರಚನೆ ಮಾಡಿ ಇದು ಹೌದು
ಅಲ್ಲೂ ಇದರಲ್ಲಿ ಯಾರೆಲ್ಲ ಇದ್ದಾರೆ, ಇದನ್ನು ಒಳಪಡಿಸಲಿಕ್ಕೆ ಯಾವೆಲ್ಲ ನಮ್ಮ ದೇಶದ ಕಾನೂನಿನ ಮೇಲೆ ವಿಶ್ವಾಸವಿಟ್ಟುಕೊಂಡು ಈ ಒಂದು ಕಾರ್ಯಕ್ರಮವನ್ನು SIT ಮೂಲಕ ಒಂದು ಮಾಡಲು ಹೊರಟಿದೆ. ಇದು ಮಾಡುವುದು ತಪ್ಪ? ಈ ಒಂದು ಸಂತ್ರಸ್ತೆಯರು ಒಂದು ದೂರು ಕೊಟ್ಟಾಗ ಈ ಒಂದು ಕಾನೂನಿನ ಒಳಗೆ, ಕಾನೂನಿನ ಚೌಕಟ್ಟಿನ ಒಳಗೆ SIT ತನಿಖೆ ಮಾಡುವುದು ತಪ್ಪ? ಯಾತಕ್ಕಾಗಿ ಕಾಂಗ್ರೆಸ್ನ ಮೇಲೆ ಇವರು ಗೂಬೆ ಕೋರಿಸ್ತಾರೆ? ಈ ತನಿಖೆಯನ್ನು ಕೈ ಬಿಡಬೇಕಾ? ಒಂದು ಕಡೆಯಲ್ಲಿ ಹೇಳ್ತಾರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಿ ಅವರ ಮೇಲೆ, ಒಂದು ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಯಾರು ತಪ್ಪು ಮಾಡಿದ್ರು ಅವರಿಗೆ ಶಿಕ್ಷೆ ಕೊಡಿ. ಹೇಗೆ ಶಿಕ್ಷೆ ಕೊಡೋದು? ಅದು ಕಾನೂನು ಪ್ರಕಾರ ಒಂದು ತನಿಖಾ ಒಂದು ನಿಯೋಗ ಮಾಡಿದೆ, ಒಂದು ಆಯೋಗ ಮಾಡಿದೆ, SIT ಒಂದು ರಚನೆ ಮಾಡಿದೆ, ಅವ್ರು ತನಿಖೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಏನು ಮಾಡಬೇಕು? ಅದಕ್ಕೆ ಸಹಕಾರ ಕೊಡಬೇಕು ನಾವು. ಅಲ್ಲ, ಕಾಂಗ್ರೆಸ್ನ ಕೆಲ ನಾಯಕರ ಮಾತುಗಳನ್ನ ಕೇಳ್ತಾ ಹೋದ್ರೆ ಈ ಪೆನ್ ಡ್ರೈವ್ ರಿಲೀಸ್ ಆಗೋದಕ್ಕಿಂತ ಮುಂಚೆ ನಮ್ಗೆ ಈ ಪ್ರಕರಣದ ಕುರಿತಾಗಿ ಮಾಹಿತಿ ಇತ್ತು. ಈ ವಿಚಾರವನ್ನ ಹೇಳ್ತೀರಾ? ಇಂಥ ಮಾಹಿತಿಗಳು ತಮ್ಮ ಬಳಿ ಇರುವಂತಹ ಸಂದರ್ಭದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ತಾವುಗಳು ಕಾಪಾಡಿಕೊಳ್ಳಬೇಕು. ಈ ರೀತಿಯಾಗಿ ಇಷ್ಟು ಮಹಿಳೆಯರ ಮಾನಹಾನಿ ಆದ ಬಳಿಕ ಕಾಂಗ್ರೆಸ್ನವರು ಈಗ ಎಚ್ಚೆತ್ತುಕೊಳ್ಬೇಕಾದಂತ ಅನಿವಾರ್ಯತೆ ಇದೆಯಾ? ಇದಕ್ಕಿಂತ ಮುಂಚೆ ಎಚ್ಚೆತ್ತುಕೊಳ್ಬೇಕಾದದ್ದು ತಮ್ಮ ಜವಾಬ್ದಾರಿ ಅಂತ ಪ್ರಶ್ನೆ. ಈಗ ನಮ್ಮ ರಾಜ್ಯ ಸರ್ಕಾರದ ದೂರು, ಈ ಒಂದು ಪೊಲೀಸ್ ಕಂಪ್ಲೇಂಟ್ ಆದ ಮೇಲೆ ಕಾಂಗ್ರೆಸ್ ಸರ್ಕಾರಕ್ಕೆ ಇದು ಗೊತ್ತಾಗ್ತದೆ. ಇದರ ಬಗ್ಗೆ ಏನಾಗಬೇಕು ಅದನ್ನು ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ. ಅಲ್ಲ, ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ 400 ವಿಡಿಯೋ ಇದೆ, 16 ವರ್ಷದ ಕೆಳಗಿನ ಅಪರಾಧರಿದ್ದಾರೆ, ಅವರಿಗೆ ಯಾವ ತರ ಡೀಟೇಲ್ ಸಿಗ್ತಾ ಇದೆ? ಅಲ್ಲ, ಎಲ್ಲರಿಗೆ ಸಿಕ್ಕಿದೆ ಅಲ್ವಾ? ಎಲ್ಲರಿಗೆ ಕಂಪ್ಲೇಂಟ್ ಅಲ್ಲಿ ಬಂದಿದೆ ಅಲ್ವಾ? ಇವರು ದೇವರಾಜ ಗೌಡರು ಅದನ್ನು ಬಹಿರಂಗಪಡಿಸಿದಾರಲ್ಲ. 400 ಅಲ್ಲ, 1290 2900 ಚಿಲ್ಲರಿ 76 ವಿಡಿಯೋಗಳು ಇದೆ ಅಂತ ರಾಜೇಗೌಡರು ಪ್ರೆಸ್ ಮೀಟ್ ಮಾಡಿ ಹೇಳ್ತಾರಲ್ವಾ? ಇದು ದಾಖಲೆ ಅಲ್ವಾ? ಇದು ಬಹಳ ದೊಡ್ಡ ಒಂದು ಲೈಂಗಿಕ ಹಗರಣ ಅಲ್ವಾ? ಇದರ ಬಗ್ಗೆ ನಾಯಕರು ಮಾತಾಡಲೇಬೇಕಲ್ವಾ? ಒಂದು ವಿರೋಧ ಪಕ್ಷದವರು ಈ ರೀತಿ ಒಂದು ಕೇಂದ್ರದಲ್ಲಿ ಆಡಳಿತ ಪಕ್ಷದಲ್ಲಿದ್ದಾರೆ, ರಾಜ್ಯದಲ್ಲಿ ವಿರೋಧ ಪಕ್ಷ ಸ್ಥಾನದಲ್ಲಿ ಇರುವವರು ಈ ರೀತಿ ಮಾಡ್ತಾರಂತ ಹೇಳುವಾಗ ಇವರಿಗೆ ಎಷ್ಟು ಜವಾಬ್ದಾರಿ ಇದೆ? ಇವರಿಗೆ ಹಿಂದೂ ಹೆಣ್ಣು ಮಕ್ಕಳೇ ಬೇಕಾಗ್ತದಾ? ಇದು ಹಿಂದೂ ಹೆಣ್ಣು ಮಕ್ಕಳ ಈ ರೀತಿಯ ಒಂದು ಭೋಗದ ವಸ್ತಾಗಿ ನೋಡುವಂಥದ್ದು ಎಷ್ಟು ಸರಿ? ಇದರ ಬಗ್ಗೆ ಮಾತಾಡಲೇಬೇಕಲ್ವ? ನಾವು ಜವಾಬ್ದಾರಿ ಸ್ಥಾನದಲ್ಲಿದ್ದವರು ಇದು ಮಾತಾಡೋದು ತಪ್ಪಂತ ಹೇಳಿದ್ರೆ ಅವರಿಗೆ ನಾಚಿಕೆ ಆಗಬೇಕು. ಯಾರು ನಮ್ಮನ್ನು ಅದರ ಬಗ್ಗೆ ನಾವು ವಿರೋಧ ಮಾಡುವವರನ್ನು ನೀವು ವಿರೋಧ ಮಾಡಿದ್ದು ತಪ್ಪು ಅಂತ ಹೇಳುವವರಿಗೆ ನಾಚಿಕೆ ಆಗ್ಬೇಕು. ಅವರಿಗೆ ಯಾಕೆ ಮಾತಾಡಬಾರ್ದು? ಇಲ್ಲಿ ನಮ್ಮ ಸ್ನೇಹಿತರು ಹೇಳಿದ ಹಾಗೆ ನಾವಿಲ್ಲಿ ಯಾರನ್ನೂ ಕೂಡ ವಿರೋಧ ಮಾಡಿ, ನಾವು ಕೂಡ ಹೇಳುವಂಥದ್ದು ಸೂಕ್ತವಾದ ತನಿಖೆ ಆಗಬೇಕಂತ. ಆದರೆ ಇಲ್ಲಿ ನಮಗೆ ಏನು ಸಂಶಯ, SIT ಅವರು ಖಾಲಿ ಒಂದು ಭಾಗದ ತನಿಖೆ ಮಾಡ್ತಿದ್ದಾರೆ, ಇನ್ನೊಂದು ಪಾರದರ್ಶಕವಾದ ತನಿಖೆಯನ್ನು ಮಾಡ್ತಾ ಇಲ್ಲ. ಅದಕ್ಕಾಗಿ ನಾವು CBIಗೆ ಇದನ್ನು ಕೊಡಿ ಅಂತ ನಾವು ಒತ್ತಾಯ ಮಾಡ್ತಿರುವಂಥದ್ದು. ಈಗ ನೋಡಿ, ಈಗ ನವೀನ್ ಗೌಡ ಆಗಲಿ, ಕಾರ್ತಿಕ್ ಗೌಡ ಆಗಲಿ, ಇವರು ಯಾಕೆ ಅವರನ್ನು ಅರೆಸ್ಟ್ ಮಾಡಲಿಲ್ಲ? ನನ್ನ ಪ್ರಶ್ನೆ ಇರೋದು ಅದು. ಈಗ ಅವರು ಹಂಚಿಕೆ ಮಾಡಿದ್ದು ನಾವೀಗ ಎಲ್ಲರೂ ಕೂಡ ಒತ್ತಾಯ ಮಾಡುವಂಥದ್ದು ಅದೇ, ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗ್ಬೇಕಂತ. ಆಯ್ತು, ಇವತ್ತು ತಪ್ಪು ಮಾಡಿದವರನ್ನು ಶಿಕ್ಷೆ ಕೊಡ್ಲಿ ಅಲ್ಲ, ಪ್ರಜ್ವಲ್ ಅವರು ತಪ್ಪು ಮಾಡಿದವರಿಗೆ ಕೊಡ್ಲಿ, ನಾವೇನು ಕೊಡಬೇಡ ಅಂತ ಏನು ಹೇಳೋದಿಲ್ಲಲ್ಲ. ಅದೇ ರೀತಿ ಯಾರು ಹಂಚಿಕೆ ವೈರಲ್ ಮಾಡಿದ್ದಾರೆ ಅವರಿಗೆ ಕೂಡ ಶಿಕ್ಷೆ ಆಗ್ಬೇಕಲ್ಲ. ಯಾಕೆಂದ್ರೆ ಅಷ್ಟೊಂದು ಕುಟುಂಬದ ಒಂದು ಜವಾಬ್ದಾರಿ ಬೀದಿ ಪಾಲಾಗಿದೆ, ಅಂತವರನ್ನು ನೀವು ಅರೆಸ್ಟ್ ಮಾಡದೆ ರೋಡ್ಗೆ ಬಿಟ್ಟಿದ್ದೀರಂತ ಹೇಳಿದ್ರೆ ಇದಕ್ಕೆ ಕಾರಣ ಯಾರು ಅಂತ. ಅದಕ್ಕೋಸ್ಕರ ನಾವು ಹೇಳೋದು CBIಗೆ ತನಿಖೆ ಕೊಡಿ ಅಂತ. ಅರ್ಥ ಆಯ್ತಲ್ಲ? ಇದಕ್ಕೆ ನಾವು ಯಾರು ವಿರೋಧ ಮಾಡ್ತಿಲ್ಲ, ಅದಕ್ಕೆ ಸಪೋರ್ಟ್ ಕೂಡ ಇಲ್ಲ. ಮತ್ತೆ ಇನ್ನೊಂದು ನಮ್ಮ ಸ್ನೇಹಿತರು ಈಗಾಗಲೇ ಹೇಳಿದ್ರು, ಇದರ ಬಗ್ಗೆ ಹೇಳಿದರು, ಯಾವುದಪ್ಪ 1,500 ಇದೆ. ಇವತ್ತು ಸ್ಟೇಟ್ಮೆಂಟ್ ಕೊಡ್ತಾರೆ ದೇವರಾಜ ಗೌಡರು, 2,000 ಇದ್ದದ್ದು ಖಾಲಿ ಅದೊಂದು ಪಿಕ್ಚರ್ಸ್ ಕಂಟೆಂಟ್ಸ್ ಮಾತ್ರ ಅಂತ. ಈಗ ಒಂದು ಅರ್ಧ ಗಂಟೆಯಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾರೆ. ಅವರು ಇರುವುದು ಖಾಲಿ 106. ಅದು ಎಷ್ಟೇ ಇರಲಿ, ಅವ್ರು ಮಾಡಿದರೆ ಶಿಕ್ಷೆ ಕೊಡಲೇಬೇಕು, ಅದಕ್ಕೆ ನಾವೇನು ಇಲ್ಲ ಅಂತ ಹೇಳುವುದಿಲ್ಲ. ಆದರೆ ನಮ್ಮ ಬೇಡಿಕೆ ಇರುವುದು, ಈಗ ಇವರನ್ನು ಹೇಗೆ ಶಿಕ್ಷೆ ಕೊಡಬೇಕು ಅದೇ ರೀತಿ ಹಂಚಿಕೆ ಯಾರು ಮಾಡಿದ್ದಾರೆ, ವೈರಲ್ ಯಾರು ಮಾಡಿದ್ದಾರೆ ಅವರನ್ನು ಕೂಡ ಅರೆಸ್ಟ್ ಮಾಡಿ ಇವರು ಕಠಿಣ ಕ್ರಮ ಕೊಡ್ಬೇಕಂತ ಹೇಳುದು. ಇವರು ಎಲ್ಲಿ ಅರೆಸ್ಟ್ ಮಾಡಿದ್ದಾರೆ? ಸರ್ಕಾರದವರು ಎಲ್ಲಿ ಅರೆಸ್ಟ್ ಮಾಡಿದ್ದಾರೆ ಅಂತ ನಾನು ಕೇಳುದು. ಈಗ SIT ಅವರು ಯಾವ ರೀತಿ ಕಾನೂನನ್ನು ಕೈಗೊಳ್ತಾರೆ ಅದನ್ನು ನಾವು ಕಾದು ನೋಡಬೇಕು. ಅವರು ಏನು ಮಾಡ್ತಾ ಇದ್ದಾರೆ, ಅವರಿಗೆ ಫುಲ್ಲು ಜವಾಬ್ದಾರಿಯನ್ನು ನಾವು ಕೊಟ್ಟಿದ್ದೇವೆ. ಯಾರು ಏನೂ ಕೊಡುವುದಾದರೂ ಕೂಡ ಅವರಿಗೆ ಸಹಕಾರ ಮಾಡಬೇಕು. ಇವತ್ತು ಕಾರ್ತಿಕ್ ಆಗಿರಲಿ, ಅದನ್ನು ಪೆನ್ ಡ್ರೈವ್ ಮಾಡಿದವರು ಎಲ್ಲರೂ ಒಂದೇ ಆರೋಪಿಯ ದೃಷ್ಟಿಯಲ್ಲಿ ನಾವು ನೋಡಬೇಕಾಗ್ತದೆ. ಯಾಕಂತ ಹೇಳಿದರೆ ಇವತ್ತು ಕ್ಯಾಮರಾ ಇಟ್ಟುಕೊಂಡು ಏನು ಶೂಟಿಂಗ್ ಮಾಡಿದ್ದಾನೆ ನಂಬರ್ 1 ಆರೋಪಿ ಆದರೆ ಇವನು ಕೂಡ ಅದೇ ಸಾಲಿಗೆ ಬಂದು ನಿಲ್ತಾನೆ. ಯಾರು ಪೆನ್ ಡ್ರೈವ್ ರೆಕಾರ್ಡ್ ಮಾಡಿಕೊಂಡು ಯಾರು ಹಂಚಿದ್ದಾರೆ ನೋಡಿ, ಅವರು ಕೂಡ ಅದೇ ಸಾಲಿಗೆ ಬಂದು ಮುಟ್ತಾರೆ. ಯಾರು ಮಾಡಿದ್ರು ಕೂಡ ನಮ್ಮ ಹಿಂದೂ ಹೆಣ್ಣು ಮಕ್ಕಳ ಮಾನ ಹರಾಜು ಇವತ್ತು ಆಗಿದೆ.
ಇವತ್ತು ನಾವು ಪಶ್ಚಾತ್ತಾಪ ಪಡಬೇಕಾದದ್ದು ನಾವು. ಇವತ್ತು ಆ ಹೆಣ್ಣು ಮಕ್ಕಳು ಯಾವ ಒತ್ತಡದಿಂದ ಮಾಡಿದ್ದಾರೆ, ನಾವು ಇವತ್ತು ಅದು ಕೈಗನ್ನಡಿಯಾಗಿದೆ. ಎಷ್ಟು ಒತ್ತಡ, ಪೊಲೀಸ್ ಆಫೀಸರ್ನವರಿದ್ದಾರೆ, ಬೇರೆ ಬೇರೆ ಗಣ್ಯ ವ್ಯಕ್ತಿಗಳನ್ನು ಇವರು ಇನ್ವೆಸ್ಟಿಗೇಷನ್ ಆಫೀಸರ್ ಒಂದು ಪ್ಯಾರನೇ ತೆಗೆದಿದ್ದಾರೆ, ಇವರ ಹೆಸರಿದ್ದ ಪ್ಯಾರನೇ. ಹಾಗಾದ್ರೆ ನೀವು ಹೇಗೆ ನಂಬ್ತೀರಿ? ಇದು ತನಿಖೆ ಹೇಗೆ ಸರಿಯಾಗಿ ನಡೀತಾ ಉಂಟಂತ ನೀವು ಹೇಗೆ ನಂಬ್ತೀರಿ? ಒಂದು ಒಬ್ಬರು ಸಚಿವರ ಒಂದು ಹೆಸರನ್ನು ಒಂದು ಪ್ಯಾರಾಗ್ರಾಫ್ ಡಿಲೀಟ್ ಮಾಡಿ ಅಂತ ಹೇಳಿದ್ರೆ ಇದು ಯಾವ ಅರ್ಥ? ಇದು ಯಾವ ರೀತಿಯಲ್ಲಿ ಹೋಗ್ತಾ ಉಂಟು? ಇದಕ್ಕೆ ನಮ್ಗೆ ಸಂಶಯ ಬರ್ತದೆ ಇಲ್ವಾ? ಇದು ಸರಿಯಾಗಿ ನಡೀತದೆ ಇಲ್ವಾ ಅಂತ ನಮ್ಗೆ ಸಂಶಯ. ಅದಕ್ಕೆ ನಾವು ಸಿಬಿಐಗೆ ಕೊಡಿ ಅಂತ ತನಿಖೆ ಪ್ರಾರಂಭ ಆದದಷ್ಟೇ. ವಿಡಿಯೋ 21ನೇ ತಾರೀಕಿಗೆ ವಿಡಿಯೋ ಮೊದಲ ಹಂತದಲ್ಲಿ ರಿಲೀಸ್ ಆಗುವಂತ ಪೆನ್ ಡ್ರೈವ್ಗಳು ವಿತರಣೆ ಆಗುವಂತ 21ನೇ ತಾರೀಕಿಗೆ ರಿಲೀಸ್ ಆಗುತ್ತೆ. ಅದಾದ ಬಳಿಕ ಇಲ್ಲಿಯ ತನಕ ಆಫ್ಟರ್ ಆಲ್ ಒಬ್ಬ ಕಾರ್ ಡ್ರೈವರ್ ನಮ್ಮ ರಾಜ್ಯದಿಂದ ಬೇರೆ ರಾಜ್ಯಕ್ಕೆಲ್ಲ ವಿದೇಶಕ್ಕೆ ತೆರಳುತ್ತಾ ಇದ್ದಾನೆ. ಆತನನ್ನ ಹಿಡಿದಿಡೋದಕ್ಕೆ ನಮ್ಮ ರಾಜ್ಯ ಸರ್ಕಾರದ ಆತನನ್ನು ಕೂಡ ಹಿಡಿಬೇಕು. ಇವಾಗ ಈ ಒಂದು ಪ್ರಕರಣವನ್ನು ಮರೆಮಾಚಲು ಈಗ ಕಾರ್ ಡ್ರೈವರ್ ಅನ್ನು ಹಿಡಿಯುವ ಒಂದು ದೊಡ್ಡ ಕೆಲಸ ಅಲ್ಲ. ಈಗ ದೊಡ್ಡ ಕೆಲಸ ಯಾರು ಈ ಪ್ರಕರಣದಲ್ಲಿ ರೂವಾರಿ ಆಗಿದ್ದಾರೆ, ಮೇನ್ ರೋಲ್ ಯಾರಿದ್ದಾರೆ ಅವರಿಗೆ ಬರಬೇಕು. ನಾನು ತಪ್ಪು ಮಾಡದಿದ್ರೆ ತಲೆಮರೆಸಿಕೊಂಡು ಕಳ್ಳರಾಗಿ ಯಾಕೆ ಓಡಾಡಬೇಕು? ಅಲ್ಲ ನಾನು ಈ ಪ್ರಕರಣದಲ್ಲಿ ನೋಡಿರೋ ತರ ಕಾಂಗ್ರೆಸ್ ಈಗ ಕೇವಲ ಪ್ರಜ್ವಲ್ ರೇವಣ್ಣ ಅಂಡ್ ರೇವಣ್ಣ ಅವರನ್ನ ಟಾರ್ಗೆಟ್ ಮಾಡ್ತಾ ಇದೆ. ಅಲ್ಲ ಕಾಂಗ್ರೆಸ್ ಈಗ ಪ್ರಜ್ವಲ್ ರೇವಣ್ಣ ಮತ್ತು ರೇವಣ್ಣ ಅವರನ್ನ ಟಾರ್ಗೆಟ್ ಮಾಡ್ತಾ ಇದೆ. ಬಟ್ ಜೆಡಿಎಸ್ ಮತ್ತು ಬಿಜೆಪಿಯ ನಾಯಕರು ಯಾರು ಹಂಚಿದ್ದಾರೆ ನೋಡಿ ಅವರನ್ನ ಟಾರ್ಗೆಟ್ ಮಾಡ್ತಾರೆ. ಎರಡು ಪಕ್ಷಗಳು ಕೇವಲ ಬೇರೆ ಬೇರೆ ಟಾರ್ಗೆಟ್ ಗಳನ್ನ ಮಾಡ್ತಾ ಇದೆ. ಎಂಟೈರ್ ಪ್ರಕರಣವನ್ನ ಯಾಕೆ ಟಾರ್ಗೆಟ್ ಮಾಡ್ತಾ ಇಲ್ಲ? ದೇವರಾಜ ಗೌಡ್ರವರ ಹಿನ್ನೆಲೆ ತೆಗೆದ್ರೆ, ಅವರ ಇದರ ಹಿಂದಿನ ಹಿನ್ನೆಲೆಯನ್ನು ತೆಗೆದ್ರೆ, ರೇವಣ್ಣನಿಗೆ ಮತ್ತು ಅವರಿಗೆ ಬಹಳ ವರ್ಷದಿಂದ ಹಾಗೆತನದಿಂದ ಇದ್ದಂತ ಒಂದು ಇಬ್ಬರು ಅವರ ಪತ್ನಿಯ ಡಿವೋರ್ಸ್ಗೆ ಮುಖ್ಯ ಕಾರಣಕರ್ತರು ದೇವರಾಜ ಗೌಡರ ಒಂದು ಮೊದಲ ಪತ್ನಿಯ ಡಿವೋರ್ಸ್ ಆಗ್ಲಿಕ್ಕೆ ಪ್ರಮುಖ ಪಾತ್ರ ವಹಿಸಿದವರು ರೇವಣ್ಣ ಅಂತ ಇವತ್ತು ದೇವರಾಜ ಗೌಡರು ಆಪಾದನೆಯನ್ನು ಮಾಡ್ತಾ ಇದ್ದಾರೆ. ಈ ಒಂದು ಆಪಾದನೆಯನ್ನು ಇಟ್ಟುಕೊಂಡೇ ನಾನು ಲಾಯರ್ ಆದದ್ದು ಅಂತ ಪ್ರೆಸ್ ಅಲ್ಲಿ ಮೊನ್ನೆ ಹೇಳಿದ್ದಾರೆ. ಅದು ನೀವು ಕಂಡಿದ್ದೀರಿ. ಇದಕ್ಕಾಗಿ ನಾನು ಲಾಯರ್ ಆದದ್ದು, ಇದಕ್ಕಾಗಿ ಅವರ ವಿರುದ್ಧ ನಾನು ಶಾಸಕ MLA ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ದು ಅವರ ಹಾಗೆ ಸಾಧಿಸಲಿಕ್ಕೆಗೋಸ್ಕರ. ಇದು ಯಾರು? ಬಿಜೆಪಿಯ ಒಬ್ಬ ನಾಯಕ. ಇದರ ಬಗ್ಗೆ ಮಾತಾಡದೆ ಇವತ್ತು ನೀವೆಲ್ಲರೂ ಕಾಂಗ್ರೆಸ್ನ ಮೇಲೆ ಗೂಬೆ ಕೂರಿಸಿದ ನಮಗೆ ಹಾಸ್ಯಾಸ್ಪದ. ಇದು ಹಾಸ್ಯಾಸ್ಪದ. ಈಗ ಯಾವತ್ತು ಕೂಡ ಕಾರ್ತಿಕ್ನ ಬಗ್ಗೆ ಆಗ್ಲಿ ಯಾರ ಬಗ್ಗೆ ಆಗ್ಲಿ ಯಾವುದು ಕೂಡ ಸಾಫ್ಟ್ ಕಾರ್ನರ್ ಇಲ್ಲ. ಅವರನ್ನು ಕೂಡ ಹಿಡಿತಾರೆ SIT ಅವರು. ನಮ್ಗೆ ನಂಬಿಕೆ ಇದೆ ಎಲ್ಲರೂ ಕೂಡ ಬರ್ತಾರೆ. ಇದರಲ್ಲಿ ದೊಡ್ಡ ದೊಡ್ಡ ಮನುಷ್ಯರು ಕೂಡ ಇದ್ದಾರೆ. ಕಾರ್ತಿಕ್ ಅವರು ಅರೆಸ್ಟ್ ಆಗಿದ್ದಾರಾ ಆಗಿಲ್ವ ಅಂತ ಕೆಲವೊಂದು ವಿಷಯದಲ್ಲಿ SIT ಅವರು ಗೌಪ್ಯತೆಯನ್ನು ಕಾಪಾಡಿ ಇರಬಹುದು. ಒಂದು ದೂರವಾಣಿ ಕರೆ ಇದೆ. ಹಲೋ ನಮಸ್ತೆ, ಹೇಳಿ ಸರ್. ನಾವು ಸತ್ಯನಾರಾಯಣ ಭಟ್ ಅಂತ ಪುತ್ತೂರಿಂದ ಮಾತಾಡ್ತಾರೆ. ಹೇಳಿ. ನಾವು ಇವತ್ತು ಚರ್ಚೆ ಮಾಡ್ತಾ ಇದೀವಿ. ಇವತ್ತು ನೀವೆಲ್ಲ ಟಿವಿಯಲ್ಲಿ ನನಗನ್ಸಿದ ಹಾಗೆ ಏನಿದೆ, ಪ್ರಜ್ವಲ್ ರೇವಣ್ಣ ಅವರು ಮೇನ್ ಅಕ್ಯೂಸ್ ಆಗಿದ್ದಾರೆ. ಜೊತೆಗೆ ಆ ವಿಡಿಯೋ ನೋಡಿ, ಈಗ ನಾವು ಪೆನ್ ಡ್ರೈವ್ ಹಂಚಿದವರಕ್ಕಿಂತ ಮೊದಲು ಅಪರಾಧ ಕೃತ್ಯವನ್ನು ಮಾಡಿದವರು ಯಾರು? ಖಂಡಿತ ಬೇಕಲ್ಲ. ನೀವು 2972 ವಿಡಿಯೋಗಳು ಆಗಿರೋದಕ್ಕೆ ರೂವಾರಿ ಯಾರು? ಅವ್ರನ್ನ ಮೊದಲು ಅರೆಸ್ಟ್ ಮಾಡ್ಬೇಕು SIT ಅವರು. ಹೌದು, ಆ ಕೆಲಸ ಮೊದಲಾಗಬೇಕು. ಜೊತೆಗೆ ಇಲ್ಲಿ ಈ ಪೆನ್ ಡ್ರೈವ್ ಹಂಚಿರೋದ್ರಿಂದ ಬಹಳಷ್ಟು ಮಹಿಳೆಯರ ಮಾನಹರಣವಾಗಿದೆ. ಇಲ್ಲಿ ಯಾವ್ದು ಅಪರಾಧ ದೊಡ್ಡದು ಯಾವ್ದು ಅಂದ್ರೆ ವಿಡಿಯೋ ಮಾಡಿರೋದು, ಅಂದ್ರೆ ಆ ಕೃತ್ಯವನ್ನು ಮಾಡಿರೋದು. ಅದಕ್ಕಿಂತ ಸ್ವಲ್ಪ ಕಡಿಮೆ ಮಟ್ಟದ ಅಪರಾಧ ಅಂದ್ರೆ ಹಂಚಿರೋದು. ಇಲ್ಲಿ ಎರಡನೇದು. ಈಗ ಅಪರಾಧಿಯನ್ನು ಮೊದಲು ಹಿಡಬೇಕಾಗಿದ್ದು ಪ್ರಜ್ವಲ್ ರೇವಣ್ಣ ಅವ್ರನ್ನಲ್ವಾ? ಅವ್ರನ್ನ ನೀವು ವಿದೇಶಕ್ಕೆ ಹೋಗೋದಕ್ಕೆ ಬಿಟ್ಟು ಇಲ್ಲಿ ನೀವು ಯಾವುದೇ ರೀತಿ ತನಿಖೆಯನ್ನು ಮಾಡಿದ್ರೆ ಅದೇನೋ ಉಪಯೋಗ ಇಲ್ಲ. ನೋಡಿ, ಒಂದು ವಿಚಿತ್ರ ಅಂದ್ರೆ ಭಾರತ ದೇಶದ ಕಾನೂನು ಹೇಗಿದೆ ಅಂದ್ರೆ, ನೀವು ಯಾವ್ದಾದ್ರು ಒಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದು ಹೆಣ್ಮಗಳು ಕೈ ಹಿಡಿದು ಹೇಳಿದ್ರೆ ಬೇಗನೆ ಅರೆಸ್ಟ್ ಮಾಡ್ತಾರೆ, FIR ಫೈಲ್ ಮಾಡ್ತಾರೆ. ಇವನು ಇಷ್ಟು 2972 ವಿಡಿಯೋ ಮಾಡಿದಾನೆ, ಅವನು ಇನ್ನೂ ಅರೆಸ್ಟ್ ಮಾಡಕ್ ಆಗಿಲ್ಲ ನಮ್ಮ ಕಾನೂನಿಗೆ. ಅಲ್ಲ ಸರ್, ಈಗ ಪ್ರಜ್ವಲ್ ರೇವಣ್ಣ ಅವರನ್ನ ಬಂಧಿಸುವ ತನಕ ಮಿಕ್ಕವರನ್ನ ಬಂಧಿಸುವಂತದ್ದು ಬೇಡ ಅನ್ನುವಂಥದ್ದು ತಮ್ಮ ವಾದನ? ಇಲ್ಲ, ನಾ ಏನ್ ಹೇಳ್ತೇನೆ, ಮಿಕ್ಕವರ ಬಂಧಿಸುವ ಪ್ರಕ್ರಿಯೆ ನಡೀಲಿ. ನೀವು ಮೇನ್ A1 ಆರೋಪಿಯನ್ನ ಬಿಟ್ಟು A3 ಆರೋಪಿನ ಮೇಲೆ ಮುಖ್ಯವಾಗಿ ಗಮನ ಕೇಂದ್ರೀಕರಿಸಿದ್ರೆ A1 ಆರೋಪಿ ಏನಾಗಬೇಕಾಗಿದ್ರೆ? ಅಲ್ಲ, A1 ಆರೋಪಿ ಈಗ ಹೇಗೂ ಕೂಡ ತಲೆಮರೆಸಿಕೊಂಡಿದ್ದಾನೆ. ಅದಾದ ಬಳಿಕ ಕಾರ್ತಿಕ್ ಅವರನ್ನ ಬಂಧಿಸಬಹುದಿತ್ತು, ಅವಕಾಶ ಇತ್ತು, ಇನ್ನೂ ಕೆಲವು ಆಪ್ಷನ್ಗಳಿತ್ತು. ಅವರ ಯಾರನ್ನು ಕೂಡ SIT ಬಂಧನ ಮಾಡಿಲ್ಲ. ಈ ಒಂದು ಪ್ರಶ್ನೆಗಳು ಪ್ರಮುಖವಾಗಿ ಕಾಣ್ತಾ ಇರುವಂತದ್ದು. ಇದು ಯಾಕೆ ಅವರನ್ನ ಬಿಟ್ಟು ಅಂತ? ಈಗ SIT ಈಗ ರಾಜ್ಯ ಸರ್ಕಾರ ನೇಮಕ ಮಾಡಿದೆ.
ಆಗ SIT ಪ್ರಶ್ನೆ ಮಾಡ್ಲಿಕ್ಕೆ ನ್ಯಾಯಾಲಯಕ್ಕೆ ಈಗ ನೆಕ್ಸ್ಟ್ ನೀವು ಚಾರ್ಜ್ ಶೀಟ್ ಸಲ್ಲಿಸ್ತೀರಿ ಹ್ಮ್ ಆರೋಪಿಯನ್ನ ಬಂಧನ ಮಾಡಂತಾರ. ಹ್ಮ್ ಇಲ್ಲಿ ನಾವೇನ್ ಹೇಳ್ತಾ ಇರೋದು ಏನಂದ್ರೆ, ಮೊದಲು ನೀವು ಪ್ರಜ್ವಲ್ ರೇವಣ್ಣ ಅವ್ರನ್ನ ಬಂದು ಯಾಕೆ ಡಿಪ್ಲೊಮಸಿ ಪಾಸ್ಪೋರ್ಟ್ ರದ್ದು ಮಾಡಬಾರ್ದು ಸೆಂಟ್ರಲ್ ಗವರ್ಮೆಂಟ್? ಯಾಕೆ ರದ್ದು ಮಾಡ್ತಾ ಇಲ್ಲ? ಹ್ಮ್ ರದ್ದು ಮಾಡಿದ ಕೂಡಲೇ ಬರ್ಬೇಕಲ್ಲ ಅವ್ನು ಇಂಡಿಯಾಗೆ ವಾಪಸ್ಸು. ಹ್ಮ್ ಈಗ ಲುಕೌಟ್ ನೋಟಿಸ್ ಹೊರಡಿಸಿದಾರಲ್ಲ ಸ್ಟೇಟ್ ಗವರ್ಮೆಂಟ್ ಅಲ್ಲಿ, ಓಕೆ ಹ್ಮ್ ಹೌದಲ್ಲ? ಈಗ ನನ್ನ ಮುಖ್ಯ ಪ್ರಶ್ನೆ ಇರೋದು, ಸಾಮಾನ್ಯ ಜನಕ್ಕೆ ಒಂದು ಕಾನೂನು, ರಾಜಕಾರಣಿಗಳಿಗೆ ಒಂದು ಕಾನೂನು ಇರಬಾರ್ದು. ಹ್ಮ್ ಜೊತೆಗೆ ನೋಡಿ, ಇವರು ತಮ್ಮ ಸ್ವಾರ್ಥಕ್ಕೋಸ್ಕರ ಹೆಣ್ಣು ಮಕ್ಕಳು ಯಾವುದೋ ಒಂದು ಉದ್ದೇಶಕ್ಕೆ ಹೊಂದಿರ್ತಾರೆ, ಹೆಣ್ಣು ಮಕ್ಕಳು ತಮ್ಮ ಕೆಲಸ ಆಗಬೇಕು ಅಂತ, ಓಕೆ ಹೌದಾ? ಹ್ಮ್ ಅವ್ರನ್ನ ನೀವು ಈ ರೀತಿ ಬಳಸಿಕೊಂಡ್ರೆ ಹ್ಮ್ ಅದು ಏನು ಅತ್ಯಾಚಾರನೇ. ಯಾವುದೇ ರೀತಿ ನೀವು ಆಮಿಷಗಳನ್ನ ಒಟ್ಟಿ ಅಥವಾ ಎದುರಿಸಿ ಇದನ್ನ ಮಾಡಿದ್ರೆ, ಹ್ಮ್ ಹೌದಾ? ಹ್ಮ್ ಈಗ ಪೋಕ್ಸೋ ಆಕ್ಟ್ ಎಷ್ಟು ಏನಿದೆ, ಅತ್ಯಾಚಾರ ಪ್ರಕರಣ ಎಷ್ಟು ಕಠಿಣವಾಗಿದೆ ನಮ್ಮ ಕಾನೂನು. ಓಕೆ ನಾನಂದಲ್ಲ, ಸಾಮಾನ್ಯ ವ್ಯಕ್ತಿ ನೀವು ಅದು ಆರೋಪ ಸುಳ್ಳಿರ್ಲಿ ಸತ್ಯ ಇರ್ಲಿ ಮೊದಲು ಅರೆಸ್ಟ್ ಮಾಡ್ತೀರಿ ಪೊಲೀಸರು. ಹ್ಮ್ ಇವನ್ನ ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ? ಇಲ್ಲಿ ನೀವು ಕಾಂಗ್ರೆಸ್ ಬಿಜೆಪಿ ಅನ್ನೋದನ್ನ ಮಾತಾಡೋದಕ್ಕಿಂತ ನಾವು ಒಬ್ಬ ಅಪರಾಧ ಕೃತ್ಯದ ಬಗ್ಗೆ ಮಾತಾಡ್ಬೇಕಲ್ಲ, ಹ್ಮ್ ಹೌದಲ್ಲ? ಈಗ ನೋಡಿ, ಈಗ ದೊಡ್ಡ ಹಗರಣ ಇದು. ನೀವು ಒಂದು 2 ಕೇಸ್ ಆಗಿದ್ರೆ ಅಪರಾಧ ಆದ್ರೆ ನೋಡಿ 2900 ವಿಡಿಯೋಗಳು, ಅದು ಸತ್ಯಾಸತ್ಯತೆ ಹೊರಗೆ ಬರ್ಬೇಕಿದೆ. ಒಂದ್ ವೇಳೆ ನಾವು ಮಾಡಿದ್ರೆ ಹ್ಮ್ ಏನ್ ನಿಜವಲ್ಲ ಗಲ್ಲು ಶಿಕ್ಷೆಗಿಂತ ಗಲ್ಲು ಶಿಕ್ಷೆನೇ ಕಡಿಮೆ ಆತನಿಗೆ. ಓಕೆ 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 ಅಂತ ಆತನಿಗೆ ಪ್ರಜ್ವಲನ ಗಲ್ಲು ಶಿಕ್ಷೆಗಿಂತ ಕಡಿಮೆ. ರಾಜಕಾರಣಿಗಳು ಏನಿದ್ದಾರೆ ಅಂದ್ರೆ ದರ್ಪ ಮಾಡ್ಕೊಂಡಿದ್ದಾರೆ ಪ್ರಜಾಪ್ರಭುತ್ವ ಜನರನ್ನ ಇನ್ನು ಗುಲಾಮ ರೀತಿ ನಡೆಸ್ಕೊಂಡ್ರೆ ಏನಿದು ಅರ್ಥ? ನೋಡ್ರಿ, ರಾಜಕಾರಣಿಗಳು ಒಬ್ರು ಪ್ರಧಾನಮಂತ್ರಿ ಇರ್ಲಿ, ಅಮಿತ್ ಶಾ ಇರ್ಲಿ, ನೆಕ್ಸ್ಟ್ ಇರ್ಲಿ ಸಿದ್ದರಾಮಯ್ಯ ಇರ್ಲಿ, ನೀವು ಪ್ರಧಾನಮಂತ್ರಿ ಬಂದು ಮಾತಾಡ್ತಾರೆ, ನೀವು ಅರೆಸ್ಟ್ ಮಾಡ್ಬೇಕಿತ್ತು, ಅವ್ನ ಯಾಕೆ ಹೋಗ್ಬಿಟ್ರಿ ಅಂತ ಇತ್ತಲ್ಲ. ಸೆಂಟ್ರಲ್ ಗವರ್ಮೆಂಟ್ ಆಪ್ಷನ್ ಇತ್ತು, ಡಿಪ್ಲೊಮಸಿ ಇದನ್ನ ಪಾಸ್ಪೋರ್ಟ್ ಅನ್ನ ಕ್ಯಾನ್ಸಲ್ ಮಾಡಿದ್ರೆ ಬಂದೇ ಬರ್ತಾನ ಅವನು, ಖಂಡಿತ ಬರ್ತಿದ್ದಲ್ಲ. ನೀವು ಅಲ್ಲಿ ಬಹುವಾಗಿ ಯಾಕೆ ಬಿಟ್ರಿ? ಈಗ ನೋಡಿ, ಸೆಪ್ಟೆಂಬರ್ ಇದೆ ಆತನ ಪಾಸ್ಪೋರ್ಟ್ ಅವಧಿ, ಹೌದಾ? ರದ್ದು ಮಾಡಿ ಅಲ್ಲ. ಓಕೆ ಓಕೆ ಈಗ SIT ನ ಪ್ರಪೋಸಲ್, ಈಗ ಸ್ಟೇಟ್ ಗವರ್ಮೆಂಟ್ ಕೂಡ ಪ್ರಪೋಸಲ್ ಸರಿಯಾಗಿ ಕಳಿಸ್ಬೇಕು. ಏನಿದೆ ಅಂದ್ರೆ, ರಾಜಕಾರಣಿಗಳು 3 ಪಕ್ಷದವರು ತಮ್ಮ ಮೇಲೆ ಅಪರಾಧ ಬಂದಾಗ ತಮ್ಮ ನಾಯಕ ಬಗ್ಗೆ ಸಾಫ್ಟ್ ಕಾರ್ನರ್ ಇರುತ್ತೆ. ಸಾಮಾನ್ಯ ಜನರಿಗಾದ್ರೆ ಕಿರುಕುಳ ಕೊಡುವಂಥದ್ದು, ಈ ಪ್ರವೃತ್ತಿ ಮೊದಲು ನಿಲ್ಲಬೇಕಿಲ್ಲಿ. ಇಲ್ಲಿ ಅದನ್ನ ಪಕ್ಷವನ್ನು ತರಬೇಡಿ, ಜೊತೆ ಹಂಚಿದವರು ಕೂಡ ಶಿಕ್ಷೆ ಆಗಲೇಬೇಕು. ಯಾಕೆಂದ್ರೆ ಅವರು ಒಂದು ತನಿಖಾ ಸಂಸ್ಥೆಗೆ ಅಥವಾ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ರೆ ನಡೀತಿತ್ತು. ಇಲ್ಲಿ ಪ್ರಜ್ವಲ್ ರೇವಣ್ಣ ಟಾರ್ಗೆಟ್ ಮಾಡೋದಕ್ಕಿಂತ ಪಾಪ ಏನು ಹೆಣ್ಣು ಮಕ್ಕಳ ಮಾನ ಹರಣ ಆಗಿದೆ ನೋಡಿ, ಅವರ ಪರಿಸ್ಥಿತಿ ಹೇಗಿರಬೇಡ. ಖಂಡಿತ ಖಂಡಿತ. ಓಕೆ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮ ಟಿವಿ ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ.